ಮುಖೇಶ ಕರೆಯಲಿದ್ದರೆ ಯಾವ ವ್ಯಾಪಾರಸ್ಥರಿಗೂ ವ್ಯಾಪಾರ ಇಲ್ಲ, ಎಲ್ಲರೂ ಕೂಡ ಅಲ್ಲಿ ಇರ್ತಾರೆ. ಇಷ್ಟವರೆಗೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ 24 ಕೋಣಗಳೊಟ್ಟಿಗೆ ಈ ಕೋಣವನ್ನು ಹಾಕಿ ಓಡಿಸಿದ್ದಾರೆ. ನಿರಂತರವಾಗಿ 7 ವರ್ಷ ಹಗ್ಗದ ಹಿರಿಯ ವಿಭಾಗದಲ್ಲಿ ಬಹುಮಾನವನ್ನು ಪಡೆದಂತಹ ಕೋಣ ಇದು. ಸರಿಯಾದ ಜತೆ ಮಾಡುವುದು ಅಷ್ಟು ಸುಲಭ ಇಲ್ಲ. ಒಂದು ಜತೆ ಒಳ್ಳೆಯ ಕೋಣ ಒಂದು ಇದ್ದಾಗ, ಯಾವುದೂ ಸಿಗದಿದ್ದಾಗ ಮುಖೇಶನನ್ನು ತಂದ್ರೆ ನಾವು ಬಹುಮಾನ ಪಡಿಬಹುದು ಅನ್ನುವಂತ ಒಂದು ಉತ್ಸಾಹದಿಂದ ಅಡ್ಯಂತಾಯರನ್ನು ಬಂದು ಕೇಳಿದಾಗ ಅಡ್ಯಂತಾಯರು ಕೂಡ ಉದಾರ ಮನಸ್ಸಿನಿಂದ ಇಷ್ಟವರೆಗೆ ಕೊಡ್ತಾ ಬಂದಿದ್ದಾರೆ. ಇಷ್ಟು ಬಹುಮಾನವನ್ನು ಪಡೆದ ಕೋಣ ಬೇರೆ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಅಲ್ಲಿ ಹೋದಲ್ಲೆಲ್ಲ ಪ್ರಥಮ ಪಾಂಡು ಕೋಣ, ನಂದಳಿಕೆಯವರ ಶ್ರೀಕಾಂತ ಭಟ್ರ ಪಾಂಡುನೊಟ್ಟಿಗೂ ಕೂಡ ಈ ಕೋಣವನ್ನು ಹಾಕಿ ಓಡಿಸಿದಾಗ ಅಲ್ಲಿ, ಯಾಕಂದರೆ ಮುಖೇಶ ಇದ್ದರೆ ಅವನು ಬಿಟ್ಟು ಕೊಡುವಂಥ ಪರಿಸ್ಥಿತಿ ಇಲ್ಲ. ಮುಖೇಶ ಅವರಿಗೆ ಅತ್ಯಂತ ಗೌರವವನ್ನು ತಂದು ಕೊಟ್ಟಿದ್ದಾನೆ. ಅಷ್ಟೇ ಪ್ರೀತಿಯಿಂದ ಮುಖೇಶನನ್ನು ಕೂಡ ಸಾಕ್ತಾ ಇದ್ದಾರೆ. ಕಂಬಳ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ಕಾರ್ಕಳ ಜೀವಂದಾಸ್ ಅಡ್ಯಂತಾಯರ ಒಡೆತನದ ಮುಖೇಶ್ ಅನ್ನುವಂಥ ಕೋಣದೊಂದಿಗಿದ್ದೇವೆ. ಸುಮಾರು 18-19 ವರ್ಷ ಪ್ರಾಯದ ಈ ಮುಖೇಶ್ ಅನ್ನುವಂಥ ಕೋಣ ಅವು ಎಷ್ಟು ಅಭಿಮಾನಿಗಳನ್ನು ಹೊಂದಿದೆ ಅಂತ ಕೇಳಿದರೆ, ಮುಖೇಶ ಕರೆಯಲಿದ್ದರೆ ಯಾವ ವ್ಯಾಪಾರಸ್ಥರಿಗೂ ವ್ಯಾಪಾರ ಇಲ್ಲ, ಎಲ್ಲರೂ ಕೂಡ ಅಲ್ಲಿ ಇರ್ತಾರೆ. ಕೋಟದ ಜಾನುವಾರು ಜಾತ್ರೆಯಿಂದ ಪೈರಿನಿಂದ ಅಡ್ಯಂತಾಯರ ಭಾಳ ಆತ್ಮೀಯ ಮಿತ್ರರಾದಂಥ, ಈಗ ಪಾಪ ಇಲ್ಲ ಅವರು ಕರುಣಾಕರ್ ಶೆಟ್ಟಿ ಅವರು, ಅವರೇ ಆಯ್ಕೆ ಮಾಡಿ, ಅವರಿಗೆ ಅನುಭವ ಸ್ವಲ್ಪ ಇತ್ತು, ಈ ಕೋಣವನ್ನು ತಂದು ಅಡ್ಯಂತಾಯರ ಹಟ್ಟಿಗೆ ಅವರು ತಂದರು. ಅಡ್ಯಂತಾಯರ ಹಟ್ಟಿಗೆ ತಂದಾಗ ಈ ಕೋಣ ಓಡ್ತದೆ ಅಂತ ಆಗುವಾಗ ಇನ್ಯಾರೋ ಅವರಿಗೆ ಕೊಟ್ಟು, ಶೇಖರನ್ನು ಅವರಿಗೆ ಬಟ್ಟೆಯಲ್ಲಿ ಕೊಟ್ಟು ಅವರು ಸ್ವಲ್ಪ ಅದನ್ನು ತರಬೇತಿ ಪಡೆದು ಓಡಿಸಿದ್ರು. ಈ ಮಧ್ಯೆ ಇವರು ಕೂಡ ಓಡಿಸಿ ಬಹುಮಾನಗಳನ್ನು ಪಡೆದರು. ಕೆರವಾಶೆಯ ಅರುಣ್ ಕುಮಾರ್ ಜೈನ್ ಅವರ ಹತ್ರ ಹೋದಾಗ ಅಲ್ಲಿ 2-3 ವರ್ಷ ಸೀರೀಸ್ ಆಯಿತು ಈ ಕೋಣಕ್ಕೆ. ಸುಮಾರು ಇಷ್ಟವರೆಗೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ 24 ಕೋಣಗಳೊಟ್ಟಿಗೆ ಈ ಕೋಣವನ್ನು ಹಾಕಿ ಓಡಿಸಿದ್ದಾರೆ. ಹೋದಲ್ಲಿ ಎಲ್ಲ ಕಡೆಯೂ ಕೂಡ ಅತ್ಯಂತ ಹೆಚ್ಚು ಬಹುಮಾನವನ್ನು ತಂದದಲ್ಲದೆ, ಮುಖ್ಯವಾಗಿ ನಮಗೆ ಮೂಲ್ಕಿ ಸೀಮೆಯ ಅರಸು ಕಂಬಳದಲ್ಲಿ ನಿರಂತರವಾಗಿ 7 ವರ್ಷ ಹಗ್ಗದ ಹಿರಿಯ ವಿಭಾಗದಲ್ಲಿ ಬಹುಮಾನವನ್ನು ಪಡೆದಂಥ ಕೋಣ ಇದು. 1 ವರ್ಷ ಮಾತ್ರ 2ನೇ ಬಹುಮಾನ ಪಡೆಯಿತು. ಮೊನ್ನೆಯೂ ಕೂಡ ಮೂಲ್ಕಿ ಸೀಮೆಯ ಅರಸು ಕಂಬಳದಲ್ಲಿ ಅಡ್ಯಂತಾಯರ ಇನ್ನೊಂದು ಜೂನಿಯರ್ ಮುಖೇಶ ಅಂತ ಉಂಟು, ಅದನ್ನು ಹಾಕಿಕೊಂಡು ಹೊಡಿದ್ದಾರೆ. ಅಲ್ಲಿಂದ ಅಲೆವೂರಿನ ಇವು ನಮ್ಮ ಕುಟ್ಟಿ ಅದರೊಟ್ಟಿಗೆ ಅಲ್ಲಿ ಅವರು ನೇಗಿಲಿನ ಹಿರಿಯ ವಿಭಾಗದಲ್ಲಿ ಅನೇಕ ಬಹುಮಾನಗಳನ್ನು ಪಡೆದಂಥ ವ್ಯಕ್ತಿ. ಅಲೆವೂರು ಇಂಜಿನ್ ಶೆಟ್ರು, ಅಲೆವೂರು ತೆಂಕುಮನೆ ರಾಘು ಶೆಟ್ರು ಅವರ ಒಟ್ಟಿಗೆ ಭಾಳ ವರ್ಷ ಓಡಿ ಭಾಳಷ್ಟು ಬಹುಮಾನವನ್ನು ಪಡೆದಂಥದ್ದು. ಆಮೇಲೆ ತಡಂಬೈಲು ಕುಟ್ಟಿ, ತಡಂಬೈಲು ನಮ್ಮ ದೇವಾಡಿಗರೊಟ್ಟಿಗೆ, ನಾಗೇಶ್ ದೇವಾಡಿಗರ ಕೋಣಗಳೊಟ್ಟಿಗೆ ಹೊಡಿದ್ರು. ಅಂದರೆ ಕೋಣಗಳವರೆಲ್ಲ ಏನು ಅಂದರೆ ಇದಕ್ಕೆ ಸರಿಯಾದ ಜತೆ ಮಾಡೋದು ಅಷ್ಟು ಸುಲಭ ಇಲ್ಲ. ಒಂದು ಜತೆ ಒಳ್ಳೆಯ ಕೋಣ ಒಂದು ಇದ್ದಾಗ, ಯಾವುದೂ ಸಿಗದಿದ್ದಾಗ ಮುಖೇಶನನ್ನು ತಂದರೆ ನಾವು ಬಹುಮಾನ ಪಡಿಬೋದು ಅನ್ನುವಂಥ ಒಂದು ಉತ್ಸಾಹದಿಂದ ಅಡ್ಯಂತಾಯರನ್ನು ಬಂದು ಕೇಳಿದಾಗ ಅಡ್ಯಂತಾಯರು ಕೂಡ ಉದಾರ ಮನಸ್ಸಿನಿಂದ ಇಷ್ಟವರೆಗೆ ಕೊಡ್ತಾ ಬಂದಿದ್ದಾರೆ. ಆಮೇಲೆ ನಮ್ಮ ಮಂಗಳೂರಿನ ಪರ್ಬುಲಿಂಚ ಪದವು ಕಾನಡ್ಕ ಫ್ಲೇವಿ ಡಿಸೋಜ ಅವರೊಟ್ಟಿಗೆ ಅವರ ಜತೆಯಾಗಿ ಓಡಿ ಅಲ್ಲಿ ಕೂಡ ಬಹುಮಾನವನ್ನು ಪಡೆಯಿತು. ಮಾಳದವರಿಗೂ ಬಹುಮಾನವನ್ನು ಪಡೆಯಿತು ಜೂನಿಯರ್ನಲ್ಲಿ. ಹೀಗೆ ಜೂನಿಯರ್ ಸೀನಿಯರ್ ಅಂತೇಳಿ ಸುಮಾರು 183ರಷ್ಟು ಬಹುಮಾನಗಳನ್ನು ಪಡೆದ ಕೋಣ ಇದು. ಯಾಕಂದರೆ ಇಷ್ಟು ಬಹುಮಾನವನ್ನು ಪಡೆದ ಕೋಣ ಬೇರೆ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಅಲ್ಲಿ ಹೋದಲ್ಲೆಲ್ಲ ಪ್ರಥಮ ಪಾಂಡು, ನಮ್ಮ ಮೊನ್ನೆ ಸನ್ಮಾನಗೊಂಡಂಥ ಪಾಂಡು ಕೋಣ, ನಂದಳಿಕೆಯವರ ಶ್ರೀಕಾಂತ ಭಟ್ರ ಪಾಂಡುನೊಟ್ಟಿಗೂ ಕೂಡ ಈ ಕೋಣವನ್ನು ಹಾಕಿ ಓಡಿಸಿದಾಗ ಅಲ್ಲಿಯೂ ಕೂಡ ಬಹುಮಾನ ಬಂದಿದೆ. ಯಾಕಂದರೆ ಮುಖೇಶ ಇದ್ದರೆ ಅವನು ಬಿಟ್ಟು ಕೊಡುವಂಥ ಪರಿಸ್ಥಿತಿ ಇಲ್ಲ. ಆದರೆ ಏನಾಗಿದೆ ಅಂದರೆ, ಒಬ್ಬೊಬ್ಬರ ಕಡೆಯಲ್ಲಿ ಹೋದಾಗ ಒಂದೊಂದು ಸಾಕುವಿಕೆ, ಒಂದೊಂದು ರೀತಿ, ಮತ್ತು ಅವರು ನಮ್ಮ ಹಟ್ಟಿಗೆ ಬರಬೇಕು. ಹೀಗೆ ಈ ಕೋಣ ಇವತ್ತಿಗೂ ಕೂಡ ಕಂಬಳದಲ್ಲಿ ಭಾಗವಹಿಸ್ತಾರೆ. ಅಂದರೆ ಕೋಣದ ಹಿಂದೆ 1,000 ಜನ ಇರ್ತಾರೆ, ಅಡ್ಡಂತಾರೆ ಒಬ್ಬರೇ ನಡ್ಕೊಂಡು ಹೋಗ್ತಾರೆ ಕೆಲವು ಸಲ. ಹೀಗೆ ಈ ಸಲ ಓಡಿಸೋದು ನಿಲ್ಲಿಸಿದ್ದಾರೆ, ಅವರು ಯಾರಿಗೂ ಕೊಡೋದಿಲ್ಲ ಅಂತೇಳಿ ನಿಲ್ಲಿಸಿದ್ದಾರೆ. ಆದರೆ ಅದರಲ್ಲಿಯೂ ಮಿಯಾನ್ನ ಕಂಬಳದಲ್ಲಿ ನಾವು ಓಡಿಸಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಒಟ್ಟಿನಲ್ಲಿ ಒಂದು ಕೋಣ ಓಡೋದು ಮಾತ್ರ ಅಲ್ಲ, ತನ್ನ ಯಜಮಾನನಿಗೆ ಬಹುಮಾನವನ್ನು ತಂದು ಕೊಡ್ತದೆ. ನಾವು ಬಿರುದದ ಕಂಬಳ ಶೂಟಿಂಗ್ನ ಸಂದರ್ಭದಲ್ಲಿ ಅಡ್ಯಂತಾಯರ ಹಟ್ಟಿಗೆ ಹೋಗಿ ಈ ಕೋಣಗಳನ್ನೆಲ್ಲ ಅಲ್ಲಿ ಕೂಡ ದಾಖಲೀಕರಣ ನಾವು ಮಾಡಿಕೊಂಡಿದ್ದೇವೆ. ಹೀಗೆ ಅಪರೂಪದ ಒಂದು ಕೋಣ, ಮೊದಲೆಲ್ಲ ಬಹುಮಾನವನ್ನು ಪಡೆದು ಯಜಮಾನಿಗೆ ಗೌರವವನ್ನು ತಂದಂಥ ಕೋಣ ಇವತ್ತು ಬೇರೆ ಎಲ್ಲಿಯೂ ಕೊಡುವುದಿಲ್ಲ ಅಂಥೇಳಿ ನಿಲ್ಲಿಸಿದರೂ ಕೂಡ
ಮಿಯಾರಿನ ಕಂಬಳದಲ್ಲಿ ಮುಖೇಶನನ್ನು ಇಳಿಸಲೇಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಅವರ ಆತ್ಮೀಯ ಬಂಧುಗಳು ಅಭಿಮಾನಿಗಳೆಲ್ಲ ಒತ್ತಾಯ ಮಾಡಿದ ಮೇರೆಗೆ ಅವರಿಲ್ಲಿಗೆ ಬಂದಿದ್ದಾರೆ. ನಮ್ಮ ವಿಶೇಷವಾಗಿ ನಮ್ಮ ಮಿಯಾರ ಕಂಬಳ ಪ್ರಾರಂಭ ಆಗೋದಕ್ಕೆ ಅವರು ಒಂದು ದೊಡ್ಡ ಸ್ಫೂರ್ತಿ. ನನಗೆ ಆವತ್ತು ನಾನು ಮತ್ತು ಅವರ ಕಾರ್ನಲ್ಲಿ ರಾತ್ರಿ ಹೊತ್ತಿನಲ್ಲಿ ಲೈಟ್ ಹಾಕಿ ಪೂರ್ವ ಪಶ್ಚಿಮ ಮಾಡೋದು ಅಂತಾದಾಗ ಟೋಪೋಗ್ರಾಫಿಕಲ್ ಆಗುವಾಗ 7 ಫೀಟ್ ಹೆಚ್ಚು ಕಡಿಮೆ ಬರ್ತಾಯಿತ್ತು. ಆಗ ಉತ್ತರ ದಕ್ಷಿಣವಾಗಿ ಇದನ್ನು ಪ್ರಾರಂಭ ಮಾಡಿ ಕಾರ್ಯಾಧ್ಯಕ್ಷರಾಗಿ ತನ್ನಲ್ಲೇ ಬೇಕಾದಷ್ಟು ಎಲ್ಲ ಮೆಷನರಿ ಇರುವುದರಿಂದ ಸ್ವಲ್ಪ ಸುಲಭ ಆಯಿತು ಅವರಿಗೆ. ಇವತ್ತು ಕೂಡ ದುಂದು ವೆಚ್ಚಕ್ಕೆ ಅವಕಾಶ ಕೊಡದೆ, ಭಾಳ ಮುಖ್ಯವಾಗಿ ದುಂದು ವೆಚ್ಚಕ್ಕೆ ಅವಕಾಶ ಕೊಡದೆ ಎಲ್ಲಿಯೂ ಕೂಡ ಕಂಬಳ ಅಚ್ಚುಕಟ್ಟಾಗಿ ನಡೆಯುವುದಕ್ಕೆ ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಬಂದವರು ಕಾರ್ಕಳ ಜೀವನದಾಸ್ ರೆಡ್ಡಿ ಅಂತ. ಅತ್ಯಂತ ಸರಳ ವ್ಯಕ್ತಿ. ಒಂದಷ್ಟು ಲಾರಿಗಳಿದೆ, ಒಂದಷ್ಟು ಕೋರೆಗಳಿದೆ, ಒಂದಷ್ಟು ಬಸ್ಗಳಿದೆ, ಒಂದಷ್ಟು ಪೆಟ್ರೋಲ್ ಪಂಪ್ಗಳಿದೆ. ಎಷ್ಟಿದ್ದರೂ ಕೂಡ ನನ್ನ ಹತ್ರ ಇದೆ ಅಂತ ತೋರಿಸ್ಕೊಳ್ಳೋರವರಲ್ಲ. ಮುಖೇಶ ಅವರಿಗೆ ಅತ್ಯಂತ ಗೌರವವನ್ನು ತಂದು ಕೊಟ್ಟಿದ್ದಾನೆ. ಅಷ್ಟೇ ಪ್ರೀತಿಯಿಂದ ಮುಖೇಶನನ್ನು ಕೂಡ ಸಾಕ್ತಾ ಇದ್ದಾರೆ. ಇನ್ನೊಬ್ಬರಂಚಣ್ಣ ಮುಖೇಶನೇ ಶಾಂಕೊಂದಿಪ್ಪನಾಗಲಿ ಕಾಟು ಅಂದು ಆವತ್ತಿನಿಂದ ಇವತ್ತಿನವರೆಗೂ ಆ ಕೋಣವನ್ನು ಪ್ರೀತಿಯಿಂದ ಸಾಕಿದ ಕಾಟು ಪ್ರೀತಿಯಿಂದ ಸಾಕಿದ್ದಾರೆ. ಕೋಣ ಹೇಳ್ತದೆ, ಮನುಷ್ಯನಿಗೂ ಕೋಣಗಳಿಗಿರುವಂಥ ಸಂಬಂಧ ಆಗಿರ್ತದೆ. ಅವ್ರ ಮಾತು ಮಾತ್ರ ಕೇಳ್ತದೆ, ಅವರಿಗೆ ಮಾತ್ರ ಕೇಳ್ತದೆ ಆ ಕೋಣ. ಹಾಗೆ ಮತ್ತೆ ಭಾಳ ಪ್ರೀತಿ ಏತೋರ್ಸೋಡ್ಬೇಕಲ್ವಣ್ಣ. ಮತ್ತೆ 13 ವರ್ಷದಿಂದ ಇದ್ದಾರೆ. ಜೂನಿಯರ್ನಲ್ಲೂ ಸೀನಿಯರ್ನಲ್ಲೂ ಬಹುಮಾನ ಪಡೆದಂಥ ಕೋಣ ಮುಖೇಶ್. ಇವತ್ತು ಕಂಬಳ ಕ್ಷೇತ್ರದಲ್ಲಿ ಯಾವಾಗಲೂ ಗುರುತಿಸಬೇಕಾಗಿದ್ದಂಥ ಕೋಣ. ಅಡ್ಡಂತಾರೆ ಬೇಡ ಅಂತ ಹೇಳ್ತಾರೆ ಅದಕ್ಕೆ. ನಿವೃತ್ತ ಅಂಚಿನಲ್ಲಿ ಇದ್ದರೂ ಕೂಡ ಹಟ್ಟಿಯಲ್ಲಿ ಇರಲಿ, ಯಾರ್ಯಾರಿಗೆ ಕೊಟ್ಟು ಓಡಿಸೋದು ಬೇಡ.